ಬೆಂಗಳೂರು ಕಂಬಳದ ಕರೆಯನ್ನು ನೋಡಿದ್ರಿ. ಬೆಂಗಳೂರು ಕಂಬಳದ ಕರೆ ಹೇಗೆ ನಿರ್ಮಾಣ ಆಗಿದೆ ಅದರದ್ದು ವಿಶೇಷತೆಗಳನ್ನೆಲ್ಲ ನೋಡಿದ್ರಿ. ಈಗ ಬೆಂಗಳೂರು ಕಂಬಳದಲ್ಲಿ ಕೋಣೆಗಳನ್ನು ಅಥವಾ ಬರುವ ಎರುಕುಲೇನು ಅಥವಾ ಗೋಣೆರ್ಲೇನು ಕಟ್ಟುನೋಲು ಬೆಂಗಳೂರು ಹೊಂಡ ಐಕುಬರ ವ್ಯವಸ್ಥೆ ಉಂಟಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಆ ಜಾಗವನ್ನು ತೋರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗ ನಾವು ಇಲ್ಲಿ ನಿಂತೇವೆ. ನಮ್ಮ ಜೊತೆಗೆ ಮುರಳೀಧರ್ ರೈ ಮಠಂತ ಬಿಟ್ಟು ಅವರಿದ್ದಾರೆ. ಇದು ನಿಮಗೆ ನಾವು ತೋರಿಸ್ತೇವೆ ಪ್ಯಾನ್ ಮಾಡಿ. ಪಂಚೇಶ್ ಅವರು ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರೆ. ಇದು ನೋಡಿ ಸಂಪೂರ್ಣವಾಗಿರುವಂತಹ ವಿಶಾಲವಾದಂಥ ಜಾಗ. ಇಲ್ಲಿ ಎಲ್ಲ ಕೋಣೆಗಳನ್ನು ಕಟ್ಟಲಿಕ್ಕೆ ಮತ್ತು ಅದಕ್ಕೆ ಟೆಂಟ್ ಅಲ್ಲಿಯ ಕೋಣದ ಜೊತೆ ಬರುವವರಿಗೆ ಟೆಂಟಿನ ವ್ಯವಸ್ಥೆ ಮತ್ತು ಅವರ ಗಾಡಿ ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತದೆ ಅಂತ ಈ ಬಗ್ಗೆ ನಮಗೆ ಮಾಹಿತಿ ಕೊಡ್ಲಿಕ್ಕೆ ಸರ್. ಈ ಏರಿಯಾದಲ್ಲಿ ಏನಾಗ್ತದೆ, ಏನು ಇದೀಗ ಮೇಲ್ಭಾಗದಿಂದ ಇಲ್ಲಿ ತನಕ ಪೂರ್ತಿ ಈ ಏರಿಯಾದಲ್ಲಿ ನೋಡಿ ನಮಗೆ ಕೋಣಗಳು ಈ ಮೈದಾನಕ್ಕೆ ನಮಗೆ 5 ಎಂಟ್ರಿ ಇದೆ. ಇಲ್ಲಿ ಒಂದು ಗೇಟ್ ನಂಬರ್ 5, ಗೇಟ್ ನಂಬರ್ 4 ಮತ್ತು ಗೇಟ್ ನಂಬರ್ 3 ಮತ್ತು ಈ ಕಡೆ ಅರಮನೆ ಮೈದಾನ, ಈ ಕಡೆ ಟವರ್, ದೂರದರ್ಶನ ಟವರ್ ಹತ್ರ ಒಂದು ಗೇಟ್ ಇದೆ. ಮತ್ತು ಇನ್ನೊಂದು ಗೇಟ್ ಹೊಸದಾಗಿ ಮಾಡೋ ಒಂದು ಯೋಚನೆಯಲ್ಲಿ ನಾವು ಇದ್ದೇವೆ. ಇವಾಗ ಕೋಣೆಯಲ್ಲಿ ಕಟ್ಟೊಂದು ಪ್ರಶ್ನೆ ಹಾಕತ್ತೀನಿ ನೀ ಮಾತಕ್ಕೇನು ಬೇರು ಊರು ಎಂಕಲ ಪೂರ ಸರಿ ಗೋಣೆರಣ್ಣ ಎಂಚ ಕಟ್ಟುನೆ ಅಂದ್ ಗೋಣೆರಣ್ಣ ಕಟ್ಟಿರ ಎಂಕ್ಲ ವ್ಯವಸ್ಥೆ ಸರಿ ಬೋಡು ನಮ್ಮನ್ನು ಸಹಜವಾದ ಗೋಣೆರನೊಟ್ಟಿಗೆ ಅಕ್ಕಲ ಸಂಬಂಧ ಅಂಚೆಪ್ಪು ಅಕ್ಕಲಿ ಏತು ನಮ್ಮನ್ನು ಮನುಷ್ಯಾಗ ನಮಕ್ ರಕ್ಷಕರಿಗೆ ಅಂಚಿನ ಯಜಮಾನರಿಗೆ ಉಂಟು ಬಣ ಅವೇ ರೀತಿ ಗೋಣೆರೆಲ್ಲ ವ್ಯವಸ್ಥಿತವಾದ ಒಂದು ಇಂಕ್ಲಿಗೆ ವ್ಯವಸ್ಥೆ ಮಲ್ತು ಕೊಡೋದು ಅನ್ನೋದು ಅಕ್ಕಲ ಒಂದು ಯೋಚನೆ ಉಂಟು, ಅಕ್ಕಲ ಬೇಡಿಕೆ ಉಂಟು. ಅಂಚೆ ಇಂಕ್ಲ ಆ ಬೇಡಿಕೆ ಸ್ಪಂದನೆ ಮಲ್ಪೊಡಿದೆ. ಅವನ ಇಂಕ್ಲ ಮೂಲ ಕಂಬಳ ಮಲ್ಪೊಡ್ದಂಡ ಈ ಕಂಬಳದ ಎಸ್ಎಸ್ಗೆ ಇಂಚಿನ ಕಂಬಳ ಸಮಿತಿ ಉಂಡ, ಇಂಚಿನ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಉಂಡ, ಮುಲ್ಪದ ಬೇತೆ ಪದಾಧಿಕಾರಿಗಳು ರೈತೊಟ್ಟಿಗೆ ಗೋಣೆರ್ನ ಯಜಮಾನಿಯರ್ಲ ನಮ್ಮ ಖಾತೆ ಅಗತ್ಯ. ಗೋಣೆರ್ನ ಯಜಮಾನಿಯರ್ನ ಸಹಕಾರ ಮಲ್ತನ ಮಾತ್ರ ನಮ್ಮ ಓವೇ ಕಂಬಳ ಎಸ್ಎಸ್ ಸಾಧ್ಯ ಐತ ಯೋಜನೆ ರೂಪ ಆಲೋಚನೆ ಮಲ್ತಂದು ಇಂಕ್ಲ ಈ ಜಾಗ ಒಂಜಿ ಮುಲ್ಪ ಐತೆ ನಿಕ್ಲಿತೆ ತೂಯಿಲೇಕ ಒಂಜಿ ಆಜಿ ಎಕರೆ ಜಾಗೆ ಮೂಲು ಉಂಡು ನಮ್ಮ ಎದುರುಂಡು. ಓಕೆ ನೆಟ್ಟು ಇಂಕ್ಲ ಇಂಚ ಆಲೋಚನೆ ಮಲ್ತ ಮಂಡ ಆಲ್ರೆಡಿ ಇಂಕ್ಲ ನೆನ್ ಕೌಂಟ್ರ್ ಸರ್ವೆ ಮಲ್ಪದು ಇಂಕ್ಲೊಂಜಿ ಆರ್ಕಿಟೆಕ್ಟುಲ್ಲಿರು ಅನೂಪ ತಂಡಾರನ ಪುತ್ತೂರು ನಮ್ಮ ದೇವಸ್ಥಾನದ ಮಲ್ತೊಂಡ್ಲಿರು ಆರೆಲ್ಲ ಈ ಕಂಬಳದ ವ್ಯವಸ್ಥೆ ಇಂಕ್ಲ ಇನ್ನೊಲ್ ಮಲ್ತ ಆರ್ಲ ಭತ್ತದ ಐತ ಬಗ್ಗೆ ಯೋಚನೆ ಬುಕ್ ಐತ ಬಗ್ಗೆ ಬೇತೆ ರೀತಿಯ ಆಲೋಚನೆ ಬುಕ್ ಪ್ಲ್ಯಾನ್ ಮಲ್ತೊಂಡ್ಲಿರು ಐತ ಪ್ರಕಾರ ನಮ್ಮ ಮೂಲೊಂಜಿ ಎರ್ಲೇನು ಕಟ್ಟುನೊಂಜಿ ವ್ಯವಸ್ಥೆ ಒಂಜಿ 150 ಶೆಡ್ ಮಲ್ಪ ಯೋಜನೆ ಉಳ್ಳ ಇಂಕ್ಲ 100 ಇಂಚ್ ಶೆಡ್ ಬರ್ಪ ಇರುವ ಫೀಟ್ ಹಾಗೆಲ್ಲ 20 ಫೀಟ್ ಉದ್ದ ನೆಟ್ಟು ಐಟ ಇಂಚಿನ ಎప్పుడు ಮಂಡ ಗೋಣೆರೆಗೆ ಕುಡು ಪೊಡಿ ಮಲಿಪೇರ್ಲ ಪ್ಲಗ್ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಉಂಡು. ಅಂಚನೆ ಅಕ್ಲ ಮೊಬೈಲ್ ಚಾರ್ಜರ್ ಐತ ಒಟ್ಟಿಗೆ ಇನ್ನು ಐಪೊಂಜಿ ಒಂದು ಪ್ಲಾಟ್ಫಾರ್ಮ್ ಅಲ್ತು ಅಕ್ಲ ಬ್ಯಾಗ್ ದಿಯಾರ ರಕ್ಷಕರು ಬರ್ಪೇರಿ ಒಂಜತೆ ಗೋಣೆರು ಬಣ್ಣ ಸಹಜವಾದ 15 ಜನ ಮಿನಿಮಮ್ ಬರ್ಪೇರಿ ಅಕ್ಲೆ ಜೆಪ್ಪೆರ ವ್ಯವಸ್ಥೆ ಕೂಡ ಐಟು 5 ಫೀಟ್ ಪ್ಲಾಟ್ಫಾರ್ಮ್ ಮಲ್ಪ ಇಂಕ್ಲ ಬುಕ್ಕ ಐನು ದಿನ ಪ್ರತಿಯೊಂದು ಕ್ಲೀನ್ ಮಲ್ತು ಸ್ವಚ್ಛತೆಗೆ ಒಂದು ಅತ್ಯಂತ ಆದ್ಯತೆ ಕೊರಪ ಐಕಿಂಕ್ಲ ಸಂಘಟನೆ ಕೆಲವು ಐಕಂದ್ರೆ ಇಂಕ್ಲ ಒಂಜಿ ಪದಾಧಿಕಾರಿನಕ್ಲ ಯೋಜನೆ ಮಲ್ತ ಪ್ರತಿ ಗೋಣೆರ್ನ ಯಜಮಾನಕ್ಲೆ ರಡ್ಡು ಇರ್ಲಕ್ಲೆ ಒಂಜಿ ರಡ್ಡು ಜನ ನಮಕ್ ಐತ ಬಗ್ಗೆ ನಿಗಾ ದಿಯೊಂದು ಐತ ಬಗ್ಗೆ ಜಾಗ್ರತೆ ದಿಯೊಂದು ಅಕ್ಲೆ ಇಂಚಿನ ಆಗುವೋಗು ಅಕ್ಲೆ ಇಂಚಿನ ಮಾತ್ರ ಬೋರ್ಡ್ ಹಾಪುನ ವ್ಯವಸ್ಥೆಗಳು ಐಕೆ ಸಂಪೂರ್ಣವಾದ ಆ 40 ರಡ್ಡು ಏತಿನ ಕಂಬಳ ನಡಪನ 10 ದಿನ ರಡ್ಡು ದಿನ ಅಕ್ಲೊಟ್ಟಿಗೆ ಆತ್ ಪ್ರೀತಿ ತೂಪನ ಜವಾಬ್ದಾರಿ ಜನಕ್ಕೆ ನೇಮ ಕಂಬಳ ಸಮಿತಿ ಇರೋದು. ಓಕೆ ಶೆಡ್ ಮಲ್ಪೋರ ಕರೆಕ್ಟ್ ಐತೆ ಆಕಲ ಬತ್ತನ ಹಾಕ್ಲಿಕ್ಕೆ ಅಕಲ್ನ ಗಾಡಿ ಅವಳ ಕೋಡೆನ ಚರ್ಚೆ ಮತ್ತೆ ಕೋಡೆದ ಈ ಭಾಗದ ಮುಂದುವರೆದ ಭಾಗವಾದ ಕೋಡೆ ಇಂಕ್ಲ ಪದಾಧಿಕಾರಿನ ಮೀಟಿಂಗ್ ಇತ್ತು ಇಂಕ್ಲ MLA ಇಂಕ್ಲ ನೆತ್ತ ಸಮಿತಿ ಅಧ್ಯಕ್ಷರೈನ ಅಶೋಕ್ ಕುಮಾರ್ ರೈಕುಲ್ ಅಂಚಿನ ಬೇತೆ ಇಂಕ್ಲ ಮುಖ್ಯಸ್ಥರು ಸೇರಿದು ಅಂಚಿನ ಆರ್ಕಿಟೆಕ್ಟ್ ಅನೂಪ ತಂಡಲ ಬತ್ತಿತ್ತಿರು ಇಂಕ್ಲ ಚರ್ಚೆ ಮಾಡಿದ ಈರೇ ಗೊತ್ತಿತ್ತು ಈಗ ನಮಗೆ ಊರ್ದು ಅಕ್ಲ ಒಂಜಿ ಭಾವನಾತ್ಮಕ ಸಂಬಂಧ ಇಂಕ್ಲ ಗೋಣೆರ್ನ ಎರ್ತೊಟ್ಟಿಗೆ ಇಂಕ್ಲ ಲಾರಿನ ತೊಡು ಅವಳೇ ಅಡಿಗೆ ಮಲ್ಪೋಡು ಅವಳೇ ಕುಡುಬೆ ಇಪ್ಪದು ಇಂಚ ಮಾತ್ರ ಯೋಜನೆಗಳು ಉಳ್ಳಾಕಲ್ನ ಐಕೆ ಇಂಕ ಸ್ಪಂದನೆ ಮಲ್ತು ಕೋಡೆ ಅವು ಚರ್ಚೆ ಇಂಚ ಮಂಡ ಇನ್ನಿತ ಈ ಚರ್ಚೆದ ರೂಪ ಇಂಚ ಬಾತ ಮಂಡ ಇತ್ತೆ ಇಂಕ್ಲ ಈ ಪ್ಲ್ಯಾನ್ ಒಂಜಿ ಚೂರು ಆಲ್ಟರ್ನೇಟ್ ಮಲ್ತದು ಗೋಣೆರ್ನ ಶೆಡ್ಡೆ ಅಲ್ಪನೆ ಲಾರಿ ಅಂತ ಅವನ ಯೋಜನೆ ಎಲ್ಲ ಕೋಡೆದ ನೆಟ್ಟು ಸಭೆಟ್ಟು ಚರ್ಚೆ ಆತನು ಐನು ಇಂಕ್ಲ ಐತೆ ಆರ್ಕಿಟೆಕ್ಟ್ನ ಬಗ್ಗೆ ಇಂಕ್ಲ ಕೊಡ್ತಾಯಿನು ಐನ ಬಗ್ಗೆ ಯಾರು ರೂಪುರೇಷೆ ಮಲ್ತದು ಆ ರೈತ ಪ್ಲ್ಯಾನ್ ರೆಡಿ ಮಲ್ತೊಂಡ್ಲೇರು ಐನ್ಲ ಇನ್ಕ್ಲಿತ್ತೆ ಪೇಪರ್ದ ಮತ್ತು ಪತ್ರಿಕೆ ಮಾಧ್ಯಮದ ಬಗ್ಗೆ ಬಾರಿ ಚರ್ಚೆ ಮಾಡ್ತಾರೆ ಇಂಕ್ಲ ಕೇಳಾರ ಕೆಲವು ಪ್ರಶ್ನೆ ಕೆಲವು ಗೋಣೆರ ಯಜಮಾನಿನ ಕೇಳೋದಿಲ್ಲ ದಾದ ಇಂಕ್ಲೆ ಪಲ ಶೆಡ್ದ ಅವಳು ಇಂಕ್ಲ ಲಾರಿ ತವಡು ದಾವಣ ಇಂಕ್ಲ ಸಾಮಾನು ಪೂರ ಇಪ್ಪು ಮಸ್ತ್ 2 ದಿನತ್ತು ಸಾಮಾನು ಇಪ್ಪುಂಡು ಒಂಜಿ 10-15 ಜನ ವಸ್ತ್ರ ಒಂದು ಮಾತು ಇಪ್ಪುಂಡು ಕುಂಟುಲು ಐನ ಗೋಣೆರ್ನ ಬೇತೆ ಪರಿಕಾರಲಿ ಇಪ್ಪು ಅಂಚೆ ಆ ಯೋಚನೆ ಎಲ್ಲ ಕೋಡೆ ಮುಂದುವರೆದ ಭಾಗವಾದ ಕೋಡೆ ಚರ್ಚೆ ಮಾಡ್ತಾ ಇಂಕ್ಲ ಕೋಡೆ ಚರ್ಚೆ ಮಾಡ್ತಾ ಐನಿತ್ತೆ ಇಂಕ್ಲ ಆರ್ಕಿಟೆಕ್ಟ್ ರೀಪ್ಲ್ಯಾನ್ ಮಲ್ಪೇರ ಪಂತ ಅಂಚೆ ಆ ಯೋಚನೆ ನೆಟ್ಟೊಟ್ಟಿಗೆ ಇರುವ ಶೆಡ್ ಐಕ್ ಪೋಯರ ವೆಹಿಕಲ್ ವ್ಯವಸ್ಥೆ ಲಾರಿ ಮುಟ್ಟ ಪೋಪನ ಬುಕ್ ಐಕ್
ಸರಿಯಾದ ಏರುಪಾರು ಕರೆ ತಲ್ತು ಬರೋಡು ಏರು ಏರು ಬಣ್ಣಾಗ ಕೂಡ ಕರೆ ಗಡತು ಬತ್ತಗಾಗಲಿ ಶೆಡ್ ಬರ್ಪಲೇಕ ಬಂದೋಬಸ್ತು ಅವಡದೆ ಮಂಡ ಮುಲ್ಪ ಇಂಕ್ಲ ಏತು ಜಾಗ್ರತೆ ವಹಿಸ್ತದ ಪಂಡ ಏರೇ ವರಿ ಸಾರ್ವಜನಿಕಿ ಒವೇ ಎರ್ತ ಮೇಯಿ ಮುಟ್ಟಾನ್ಲೇಕ ಆ ಎರ್ತ ಅಡೆ ಫೋನ್ ಲೇಕ ಐಕೆ ಸಂಪರ್ಕ ಇದ್ದಾನ್ಲೇಕ ಬೇತನೇ ಯೋಜನೆ ರೂಪರೇಷ ಮಲ್ತ ಅಂಚೆ ಆ ಪ್ರಕಾರವಾದ ಮುಳು ಗೋಣಿನ ಶೆಡ್ ಮಲ್ಪ ಯೋಜನೆ ರೂಪ ಮಲ್ತೆಂಕ್ಲ. ಓಕೆ ಇತ್ತೆ ಮುಲ್ಪ ಇಂಚಿನ ವ್ಯವಸ್ಥೆ ಮುಲ್ಪಡ್ದು ಪಾಯರ್ಗೆ ಐಕುಂದಕ್ಕೆ ಪೂರ ಎಂಚ ವ್ಯವಸ್ಥೆ ಮುಲ್ಪಡ್ದು ಗೋಣಿನ ಶೆಡ್ ಹಿಡ್ದು ಗಂತಕ್ಕೆ ಬೋಪುನೆ ಗಂತಕ್ಕೆ ಬೋದು ಅಲ್ಪ ಟ್ಯಾಂಕಿ ಉಂಡು ಹಿಡ್ದು ಮಂಜೊಟ್ಟಿಡ್ದು ವಾಪಸ್ ಬರ್ದ ಇಂದು ಇಂಚಾತ್ ಮುಲ್ತಿ ಗೋಣಿನ ಶೆಡ್ ಅನ್ನಮ್ಮ ಮುಲ್ತಿ 23 ತಾರೀಕು ಬತ್ತು ಮುಲ್ ರೆಸ್ಟ್ ವ್ಯವಸ್ಥೆ ಓಕೆ ಅಕ್ಲೆ ಕ್ಯಾಟ್ರಿಂಗ್ ವ್ಯವಸ್ಥೆ ಈ ಬೌಂಡ್ರಿದೋಲೆ ಈ ಪರಿದೋಲೆ ಮಲ್ಪನಮ್ಮ ಅಕ್ಲಿಗೆ ಇಂಚ ಮಲ್ತ ಎಂಕ್ಲ ಮಂಡ ಬಾಕಿ ಕಂಪ್ಲೇಂಟ್ ಮಾತ ಇರ್ತ ಏರ್ ಬರ್ಪಿ ಇರ್ತೊಟ್ಟಿ 10-15 ರಕ್ಷಕರು ಬರ್ಪಿರು ಈ ಜನ ಗಡಪನಕ್ಲ ವಾಡು ಅಕ್ಲ ಯಜಮಾನ ಏರಿಗೆ ಅಕ್ಲಕ್ಲ ವ್ಯವಸ್ಥೆ ಮಾಡ್ತಾನ ಅಣ್ಣ ಇಂಕ್ಲ ಕಂಪ್ಲೇಂಟ್ ಸ್ಪೆಷಲ್ ಅದು ಒಂಜಿ ವಿಶೇಷ ರೀತಿ ಇಂಕ್ಲ ಇಂಚ ಮಲ್ತ ಮಾಡ ಈ ಬ್ಯಾಂಗ್ಳೂರು ಬಣ್ಣಾಗ ಅಕ್ಲೆ ಆಹಾರ ವ್ಯವಸ್ಥೆಗೆ ದಾಳ ಅಡಚಣೆ ಅವನ್ಲಿಕ್ಕ ಕಾಂಡೆದ ಅಕ್ಲ ಆಹಾರ ಪದ್ಧತಿ ಇಂಕ್ಲೆ ಗೊತ್ತು ಅಕ್ಲನ ಕಾಂಡೆ ಇಡ್ಲಿ ವಡ ಇತ್ತಲ್ಲ ಐತೊಟ್ಟಿ ಗಂಜಿ ಮೊಸರು ಚಟ್ನಿ ಪಲ್ಯದ ಒಟ್ಟಿಗೆ ವ್ಯವಸ್ಥೆ ಅಂಚಿನ ಮಧ್ಯಾಹ್ನ ಒಂಜಿ ನಾನ್ ವೆಜ್ಜಿ ಆಹಾರ ಕೊರ್ಪುಣ ಒಂಜಿ ಗಂಜಿ ಒಣಸ್ತೊಟ್ಟಿಗೆ ಒಂಜಿ ಐಟಮ್ ನಾನ್ ವೆಜ್ಲ ಕೊರ್ಪುಣ ಬಯ್ಯದೊಂಜಿ ನಮ್ಮ ಊರ್ದ ಸೈಡ್ ಒಂಜಿ ಗೋಳಿ ಭಜನ ಬಜಿಲ್ ಸಜ್ಜಿಗೆ ಇಂಚಿನ ಒಂಜಿ ಚಾದೊಟ್ಟಿಗೆ ರಾತ್ರಿ ಕೂಡ ಒಣಸು ಇಂಚ ಒಂದೊಂಜಿ ಇಂಕ್ಲೊಂಜಿ ಪ್ರತಿ ಇರ್ತಕ್ಲೇನು 20 ಕೂಪನ್ ಮಲ್ಪು ಗಂದುಲ್ಲ ಇದು ಗೋಣಿನ ಶೆಡ್ ಹಿಡಿದು ಮುಳು ಇಂಚ ಪೋದು ಇತ್ತೆ ತೂತಾರೆ ಇಂಕ್ಲ ಕರಿತಾರೆ ಪಾರು ಅಲ್ಪ ಪೋದು ಇಂಕ್ಲ ಈಗ ಬ್ಯಾರಿಕೇಡ್ ಪಾಡ್ದು ಅಡೆ ಪೋಪ ಪೋದು ಇರ್ಲೇನಾಗ ಕಾಂಡದ ಈಗ ಒಂದು ಇದು ನಾವೀಗ ನಿಂತಿರುವಂಥ ಸ್ಥಳ ಈ ಒಂದು ಕೋಣೆಗಳನ್ನು ಕಟ್ಟಿ ಹಾಕುವಂಥ ನಾವೀಗ ನಿಂತಿರುವ ಸ್ಥಳ ಕೋಣೆಗಳನ್ನು ಕಟ್ಟಿ ಹಾಕುವಂಥ ಸ್ಥಳ. ಈ ಸ್ಥಳದಿಂದ ಈಗ ಇಲ್ಲಿ ಒಂದು ಕುದುರೆಗಳಿದ್ದಾವೆ ಅಥವಾ ಇದೆಲ್ಲ ಇದ್ದಾವಲ್ಲ, ಇಲ್ಲಿಂದ ನೇರವಾಗಿ ಟ್ರ್ಯಾಕಿಗೆ ಹೋಗ್ತವೆ. ಇದು ನೋಡಿ ಆ ರಸ್ತೆಯ ಮೂಲಕ, ಅಂದರೆ ಅವರಿಗೊಂದು ಬ್ಯಾರಿಕೇಡ್ ಹಾಕಿದಂಥ ರಸ್ತೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ರಸ್ತೆಯನ್ನು ನಿರ್ಮಾಣ ಮಾಡಲಾದಂತಹ ರಸ್ತೆಯಲ್ಲಿ ಟ್ರ್ಯಾಕಿನಲ್ಲಿ ಸೀದವಾಗಿ ಅಲ್ಲಿಗೆ ಟ್ರ್ಯಾಕಿಗೆ ಹೋಗ್ತವೆ. ಅಂದರೆ ನಾವು ಕರೆ ಅಂತ ಏನು ಕರಿತೀವಿ, ಕರೆಗೆ ಹೋಗ್ತದೆ. ಅಲ್ಲಿಂದ ಕರೆಯ ಆರಂಭದ ಒಂದು ಜಾಗವನ್ನು ಗಂತ್ ಅಂತ ಕರೀತೇವೆ. ಕರೆಯಲ್ಲಿ ಅದರ ಸಮೀಪ ಟ್ಯಾಂಕ್ ಕೂಡ ಇದೆ. ಕರೆಯಲ್ಲಿ ಓಡಿದಂತಹ ಅಂದರೆ ಮಂಜೊಟ್ಟಿಯನ್ನು ತಲುಪಿದಂತಹ ಕೋಣ ವಾಪಸ್ ಬಂದು ಆ ಟ್ಯಾಂಕಿ ಹತ್ರ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ವಾಪಸ್ ಇದೇ ರಸ್ತೆಯಲ್ಲಿ, ಅಂದರೆ ಇಲ್ಲಿ ಒಂದು ಸಮಸ್ಯೆ ಆಗ್ಬೋದು. ಏನು ಅಂತಂದರೆ ಪಬ್ಲಿಕ್ ಬರ್ತಾರೆ, ಪಬ್ಲಿಕ್ಕಲ್ಲಿ ಒಂದು ಕ್ರೇಜ್ ಇದೆ, ಆ ಕೋಣಗಳ ಜೊತೆಗೆ ಸೆಲ್ಫಿ ತಗೊಳ್ಬೇಕು, ಅದೆಲ್ಲ ಕ್ರೇಜ್ ಇದೆ. ಈ ಕ್ರೇಜನ್ನು ಹೇಗೆ ತಡೆಯುವುದು ಹೇಗೆ? ಇಲ್ಲ, ನೋಡಿ ಇಲ್ಲಿ ನಾವು ಅದು ಸಹಜವಾಗಿ ಅತ್ಯಂತ ಜಾಗೃತಿ ವಹಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಾವು. ಇಲ್ಲಿ ಕೋಣಗಳ ಯಜಮಾನರು ಯಾವ ರೀತಿ ಮನಸ್ಥಿತಿ ಇರುತ್ತೆ ಅಂದರೆ, ಅವರ ಕೋಣೆಗಳನ್ನು ನಾವು ಕಂಬಳಕ್ಕೆ ತಂದ ಕೋಣೆಗಳನ್ನು ಮುಟ್ಲಿಕ್ಕೆ ಬಿಡುವುದಿಲ್ಲ. ಪರಿಚಯ ಇಲ್ಲದವರು, ಪರಿಚಯ ಇದ್ದರೆ ಮಾತ್ರ ಮುಟ್ಲಿಕ್ಕೆ ಬಿಡ್ತಾರೆ. ಅದಕ್ಕೆ ನಾವು ಅತ್ಯಂತ ಇದೇ ರೀತಿಯ ಜಾಗೃತಿ ವಹಿಸಿ ಅವರಿಗೆ ಬೌಂಡ್ರಿ, ಇಲ್ಲಿ ಕೋಣಗಳು, ಇವಾಗ ನಾವು ಇಲ್ಲಿ ಕೋಣ ಕಟ್ಟುವ ಜಾಗದಲ್ಲಿ ಇದೀವಲ್ಲ, ಇಲ್ಲಿಂದ ಕೋಣಗಳು ಈ ಒಂದು ರಸ್ತೆ ಮೂಲಕ ಹಾದು ಹೋಗ್ತವೆ. ಹಾದು ಹೋಗಿ ನಮ್ಮಲ್ಲಿ ಒಂದು ಕೋಣಗಳು ಬೆಳಿಗ್ಗೆ 10:30 ಗಂಟೆಗೆ ನೇಗಿಲು ಹಿರಿಯ ವಿಭಾಗ ಕೋಣಗೆ ಇಳಿಯುವ ಸಮಯ, ಮತ್ತು ಮಧ್ಯಾಹ್ನ 2 ಗಂಟೆಗೆ ಅದನ್ನೊಂದು ಇದನ್ನು ಸಮಯವನ್ನು ನಿಗದಿ ಮಾಡಲಿಕ್ಕೆ ಚರ್ಚೆ ಮಾಡ್ತಿದ್ದೇವೆ ನಾವು. ಮಧ್ಯಾಹ್ನ ನೇಗಿಲು ಹಗ್ಗ ಹಿರಿಯ ಕೋಣಗಳು ಮತ್ತು ಕಣಾಲೆಗೆ ಮತ್ತು ಅಡ್ಡಾಲೆ ಕೋಣ ಇಳಿಯುವಂಥದ್ದು. ನಾವು ಇಲ್ಲಿಂದ ಈ ಶೆಡ್ಡಿಂದ ನೇರವಾಗಿ ಈ ದಾರಿಯ ಮೂಲಕ ಬ್ಯಾರಿಕೇಡ್ ಅತ್ಯಂತ ಬಂದೋಬಸ್ತಿನಿಂದ ಅಲ್ಲಿ ಆ ಒಂದು ಜಾಗ ಕರೆಯ ಅಂದರೆ ಜೋಡು ಕರೆಯ ಬದಿಗೆ ತಗೊಂಡು ಹೋಗೋದು. ಅಲ್ಲಿ ನಾವು ಕರೆಯ 2 ಬದಿಗೂ ಒಂದು 15 ಅಡಿಯ ಒಂದು ಪ್ಯಾಸೇಜ್ ಮಾಡಿದ್ದೇವೆ. ಈ ಪ್ಯಾಸೇಜಲ್ಲಿ ಈ ಕಡೆಯಿಂದ ಕೋಣಗಳು ಆ ಪ್ಯಾಸೇಜಲ್ಲಿ ಹೋಗಿ ಕೋಣಗಳು ಗದ್ದೆಗಿಳಿತವೆ ಕರೆ ಆ ಮಂಜೊಟ್ಟಿಯ ಮೂಲಕ. ಅಲ್ಲಿಂದ ಓಡಿಸಿಕೊಂಡು ಬಂದ ಕೋಣಗಳು ಬಂದು ಸೀದಾ ಓಡಿಸಿ ಆ ಕರೆ ಮೇಲಕ್ಕೆ ಮಂಜೊಟ್ಟಿಗೆ ಹೋಗಿ ಆ ಕಡೆಯಿಂದ ತಿರುಗೊಂದು 15 ಫೀಟ್ದೊಂದು ಪ್ಯಾಸೇಜ್ ಮಾಡಿದ್ದೇವೆ. ಆ ಕರೆಯಿಂದ ಸೀದಾ ಬಂದು ನೀರಿನ ಟ್ಯಾಂಕಿನ ಹತ್ರ ಬಂದು ಅಲ್ಲಿ ಕೋಣಗಳು ನೀರನ್ನು ಹಾಕಿ ಅದನ್ನು ಸ್ವಲ್ಪ ಎಲ್ಲ ತೊಳೆಯುವ ವ್ಯವಸ್ಥೆ ಮತ್ತು ಕೋಣಗಳ ಓಟಗಾರರು ನೀರನ್ನು ಟ್ಯಾಂಕ್ ಎಲ್ಲ ಮಾಡಿದ್ದೇವೆ. ವ್ಯವಸ್ಥೆ ರೀತಿಯಲ್ಲಿ ಅಲ್ಲಿ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೆಲ್ಲ ಮಾಡಿ ಮತ್ತು ಈ ಕಡೆಯಿಂದ ಬಂದು ತಿರುಗಾದ ಶೆಡ್ಡಿಗೆ ಬಂದು ಅದರ ರೆಸ್ಟ್ ಮಾಡುವಂಥ ವ್ಯವಸ್ಥೆ. ಈಗ ಅವ್ರದ್ದು ಹಲವಾರು ಪ್ರಶ್ನೆಗಳಿತ್ತು, ಅಂದರೆ ಕೋಣೆಗಳಿಗೆ ಯಾವ ರೀತಿ ವ್ಯವಸ್ಥೆ ಆಗುತ್ತೆ ಅಂತ. ಅಂದರೆ ಸಾರ್ವಜನಿಕರಿಗೆ ಕೋಣೆಗಳದ್ದು ಅವರದ್ದು ಮುಟ್ಟುವಂಥದ್ದು, ಟಚ್ ಮಾಡುವಂಥದ್ದು ಅಂತ ಯಾವ ಅವಕಾಶಗಳು ಇಲ್ಲ. ದೂರದಿಂದ ಫೋಟೋ ತೆಗೆಯುವುದೇ ಅವರಿಗೆ ಮತ್ತು ಕಂಬಳವನ್ನು ಆ ಪರಿಧಿಯ ಆ ಬ್ಯಾರಿಕೇಡ್ನ
ಹೊರಗೆ ನಿಂತು ಪಟ್ಟೋದಾಗಲಿ ಬೇಕಾದ ಕೇಳಿ ಒಂದು ವೇಳೆ ಮನಸ್ಸಿದ್ರೆ ಕೋಣಗಳ ಯಜಮಾನಲ್ಲಿ ಕೋಣಗಳು ಬ್ಯಾರಿಕೇಡ್ ಒಳಗಿರ್ತವೆ, ಸೆಲ್ಫಿ ಹೊರಗಡೆ ತೆಗಿಬೋದು, ಹೊರಗಡೆ ತೆಗಿಬೋದು. ಓಕೆ, ಇದು ಕೋಣಗಳನ್ನು ಕಟ್ಟಿ ಹಾಕುವಂಥ ಪ್ರದೇಶ ಹೇಗಿದೆ ಮತ್ತು ಕೋಣಗಳಿಗೆ ಯಾವ ರೀತಿಯಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ, ಇಲ್ಲಿರುವಂಥ ವ್ಯವಸ್ಥೆಗಳೆಲ್ಲ ಏನು, ಹೇಗೆ ಎತ್ತ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದು ಮತ್ತೊಂದು ವರದಿ. ಮತ್ತಷ್ಟು ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಮತ್ತೊಂದಷ್ಟು ವರದಿಗಳನ್ನು ಮಾಡ್ತಾ ಹೋಗುವ. ಕುಶಲಪ್ಪ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.